ನಗರ ಮಧ್ಯದಲ್ಲಿ ತ್ಯಾಜ್ಯ ರಾಶಿ ಹಾಕಿದ ಚಾಂತಾರು ಗ್ರಾಮ ಪಂಚಾಯಿತಿ ಹೆಚ್ಚು ವಾಣಿಜ್ಯ ಮತ್ತು ವಸತಿ ಸಮುಚ್ಚಯ ಹೊಂದಿ ಹೆಚ್ಚು ತೆರಿಗೆ ಸಂಗ್ರಹಿಸುವ ಬ್ರಹ್ಮಾವರ ಚಾಂತಾರು ಗ್ರಾಮ ಪಂಚಾಯಿತಿ ತ್ಯಾಜ್ಯ ವಿಲೇವಾರಿಯಲ್ಲಿ ಸಾರ್ವಜನಿಕರಿಂದ ಹಿಡಿಶಾಪ ಕಂಡುಕೊಂಡಿದೆ. ಬ್ರಹ್ಮಾವರ ಹಳೆ ಬಸ್ ನಿಲ್ದಾಣ ರಸ್ತೆಯಲ್ಲಿ ಕಚೇರಿ ಹೊಂದಿದ ಗ್ರಾಮ ಪಂಚಾಯಿತಿ ತಾಲೂಕು ಕಚೇರಿ, ಸಬ್ ರಿಜಿಸ್ಟ್ರಾರ್, ಪೊಲೀಸ್ ವಸತಿ ನಿಲಯ, ಪ್ರಸಿದ್ಧ ವಾಣಿಜ್ಯ ಮಳಿಗೆ, ಬಹು ಮಹಡಿ ಮನೆಗಳು ಹೊಂದಿದ ರಸ್ತೆ ಬದಿಯಲ್ಲಿ ಕೆಲವು ದಿನದಿಂದ ತ್ಯಾಜ್ಯ ಸಂಗ್ರಹ ಚೀಲಗಳ ರಾಶಿ ಬಿದ್ದಿವೆ. ಚಾಂತಾರು ಗ್ರಾಮ ಪಂಚಾಯಿತಿ ಈ ಹಿಂದೆ ನಗರದ ಹೊರವಲಯ ಹೇರೂರು ಬಳಿಯಲ್ಲಿ ತ್ಯಾಜ್ಯ ಘಟಕ ಮಾಡಲು ಹೊರಟಾಗ ಸಹಸ್ರಾರು ಮಂದಿ ಗ್ರಾಮಸ್ಥರು ತೀವ್ರ ವಿರೋಧದ ಪ್ರತಿಭಟನೆ ಮಾಡಿ ನಿಲುಗಡೆ ಮಾಡಲಾಯಿತು. ಇದೀಗ ಗ್ರಾಮ ಪಂಚಾಯಿತಿ ಕಚೇರಿ ಬಳಿಯಲ್ಲಿ ತ್ಯಾಜ್ಯ ಪರಿಷ್ಕರಣೆ ಮಾಡುತ್ತಿದ್ದು, ಮುಂದುವರೆದ ಭಾಗವಾಗಿ ಒಂದು ವಾರದಿಂದ ಸಹಸ್ರಾರು ಜನ ಸಂಚಾರ, ಶಾಲಾ ವಿದ್ಯಾರ್ಥಿಗಳು, ಬ್ಯಾಂಕ್ ಇನ್ನಿತರ ಕಚೇರಿಗೆ ಬರುವ ಸಂಚಾರದ ರಸ್ತೆ ಬಳಿ ತ್ಯಾಜ್ಯ ಚೀಲಗಳು ಶೇಖರಣೆಗೊಂಡು ವಾಸನೆ ಬೀರುವ ಹಂತ ತಲುಪಿದ್ದು, ಸಾರ್ವಜನಿಕರು ಗ್ರಾಮ ಪಂಚಾಯಿತಿಯವರಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪರಿಹಾರ ಕಾಣದೆ ನಗರ ಭಾಗದವರಿಂದ ಪ್ರತಿಭಟನೆಯ ಸಿದ್ಧತೆಯಲ್ಲಿದ್ದುದರಿಂದ ಗ್ರಾಮ ಪಂಚಾಯಿತಿ ಸೂಕ್ತ ಪರಿಹಾರ ನೀಡಬೇಕಾಗಿದೆ.